ಕಾರ್ಕಳ ಪುರಸಭೆಯ ವ್ಯಾಪ್ತಿಯಲ್ಲಿ ನೀರಿನ ಬಿಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಆಡಳಿತ ಪಕ್ಷ ಗೋಲ್ಮಾಲ್ ನಡೆಸಿದೆ ಎಂದು ಪ್ರತಿಪಕ್ಷದ ಸದಸ್ಯರು ಗಂಭೀರವಾಗಿ ಆರೋಪಿಸಿದ್ದಾರೆ. ಪುರಸಭೆಯ ಕಚೇರಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರಾದ ಶರೀಫ್ ಈ ಕುರಿತು ವಿಷಯ ಪ್ರಸ್ತಾಪಿಸಿ, ಪುರಸಭೆಯ ವ್ಯಾಪ್ತಿಯಲ್ಲಿ ನೀರಿನ ಬಿಲ್ ಕಲೆಕ್ಷನ್ ವಿಷಯಕ್ಕೆ ಸಂಬಂಧಿಸಿದಂತೆ ಗೌಪ್ಯವಾಗಿ ಟೆಂಡರ್ ಕರೆಯಲಾಗಿದೆ. ಸದಸ್ಯರ ಗಮನಕ್ಕೆ ಬಾರದೆ ಪುರಸಭೆಯ ಅಧ್ಯಕ್ಷರು ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಲಾಗಿಲ್ಲ. ಜೊತೆಗೆ ನೀರಿನ ಒಂದು ಸಂಪರ್ಕಕ್ಕೆ ಬೇರೆ ಜಾಗದಲ್ಲಿ 7 ರೂಪಾಯಿ ಹಾಕಲಾಗುತ್ತಿದ್ದು, ಕಾರ್ಕಳದಲ್ಲಿ ಮಾತ್ರ 20 ರೂಪಾಯಿ ಹಾಕಲಾಗಿದೆ. ನಿರ್ಣಯವಾಗದೆ ಟೆಂಡರ್ ಕರೆದಿರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ಆ ನಂತರ ನಾವು ಗಣೇಶ ಭವನದಲ್ಲಿ ಪುನಃ ಹಾಕಿದೆವು, ನಾವು ಅವನಿಗೆ ಪುನಃ ಟ್ರೀಟ್ಮೆಂಟ್ ಕೊಟ್ಟು ಈಗ ಸರಿಯಾಗಿ ಇನ್ನು ನಾಳೆಯಿಂದ ಪುನಃ ಇದೇ ಕೆಲಸ, ಅದನ್ನು ಕೂಡಲೇ ಒಂದು ಸರಿ ಮಾಡುವಾಗ ಅವ್ರು ಏನು ಪ್ರಾಧಿಕಾರದ ಏನು ಉತ್ತರ ಕೊಡ್ತಾರೆ, ನಿಮಗೆ ಮುನ್ಸಿಪಾಲಿಟಿಯಲ್ಲಿ ನಮ್ಮ ಆಫೀಸ್ ಹಾಕೊಂಡು ನಿಮ್ಮ ಮುನ್ಸಿಪಾಲಿಟಿ ನಾವು ಬಂದು ಮಾಡಿಕೊಡ್ತೇವೆ ಅಂತ. ಅವ್ರು ಏನಂತಾರೆ, ನಮಗೆ ಚೀಫ್ ಆಫೀಸರ್ ಬೇಕಾದಂತ ಟೇಬಲ್ ಮಾಡಿಕೊಟ್ಟಿಲ್ಲ, ಕಂಪ್ಯೂಟರ್ ಮಾಡಿಕೊಟ್ಟಿಲ್ಲ, ಅದಕ್ಕೆ ಲೆಕ್ಚರ್ ಬುಕ್ ಮಾಡಿಕೊಟ್ಟಿಲ್ಲ, ಎಂದಕ್ಕೋಸ್ಕರ ಆಗಿಲ್ಲ, ಯಾಕೋಸ್ಕರ ಅವರಲ್ಲಿ ಕೇಳಿದ್ರೆ ಹೇಳ್ತಾರೆ ಪುರಸಭೆಯಿಂದ ನಮಗೆ ಕರೆಕ್ಟ್ ಮಾಹಿತಿ ಸಿಗಲಿಲ್ಲ, ನಾವು ನಾಳೆ ರೆಡಿ ಇದ್ದೇವೆ ಬರ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ಏನು ಉತ್ತರ ಕೊಡ್ತೀರ ಅಂತ ಹೇಳಿ. ಪುರಸಭೆಯ ಅಧ್ಯಕ್ಷೆ ಅನಿತಾ ರಂಜನ್ ಮಾತನಾಡಿ, ಈ ಬಗ್ಗೆ ನನಗೆ ತಿಳಿದಿಲ್ಲ, ನಾನು ನಿರ್ಣಯ ಪುಸ್ತಕದಲ್ಲಿ ಬರೆದಿಲ್ಲ ಎಂದು ಆರೋಪ ತಳ್ಳಿ ಹಾಕಿದರು. ಅಕೌಂಟ್ ಓಪನ್ ಮಾಡಲಿಕ್ಕೆ ಈಗ ಆದೇಶ ಕೇಳ್ತಿದ್ದಾರೆ, ಗವರ್ನಮೆಂಟ್ ಆದೇಶದಲ್ಲಿ ಅದರಲ್ಲಿ ಏನು 3 ಅಕೌಂಟ್ ಓಪನ್ ಮಾಡಿ ಅಂತ ಹೇಳುದಿಲ್ಲ. ನಮ್ಮದು ಫಾರ್ಮುಲಾ ಕೊಟ್ಟು ಎಲ್ಲ ರೆಡಿ ಉಂಟು, ಅವರು ಬೆಳಿಗ್ಗೆ ಬರ್ತಾರೆ. ಈ ಸಂದರ್ಭ ಶರೀಫ್ ಪ್ರಶ್ನಿಸಿ, ನಿರ್ಣಯ ಪುಸ್ತಕದಲ್ಲಿ ಅಧ್ಯಕ್ಷರು ಹೊರತುಪಡಿಸಿ ಬೇರೆ ಯಾರೂ ಬರೆಯುವಂತಿಲ್ಲ, ಅಧ್ಯಕ್ಷೀಯ ಸಹಿ ಮಾಡದೆ ಹೇಗೆ ಸಾಧ್ಯವಾಯಿತು ಎಂದರು. ಈ ವೇಳೆ ಮುಖ್ಯಾಧಿಕಾರಿ ಮೇಬಲ್ ಅವರು ಮಾತನಾಡಿ, ಇದು ತಾಂತ್ರಿಕ ತೊಂದರೆಯಿಂದ ಈ ರೀತಿಯಾಗಿದೆ ಎಂದು ಸಮಜಾಯಿಷಿ ನೀಡಿದರು. ಸ್ಥಾಯಿ ಸಮಿತಿಯ ಅಧ್ಯಕ್ಷ ಅಶ್ಫಾಕ್ ಅಹಮದ್ ಮಾತನಾಡಿ, ಪುರಸಭೆಗೆ ಕೆಟ್ಟ ಹೆಸರು ತರುವಂತಹ ಟೆಂಡರ್ ಮಾಡುವುದು ಬೇಡ, ಹೀಗಾಗಿ ವಿವಾದ ಎದುರಾಗುವ ಟೆಂಡರ್ ರದ್ದು ಮಾಡಬೇಕು ಎಂದರು. ಈಗ ನೋಡಿ, ಅಲ್ಲಿ ನಮ್ಮ ಮತ್ತೊಂದು ಗಂಟೆ ನಮ್ಮ ಇಲ್ಲಿ ಕಲ್ವಟ್ಟೆ ಇದೆಯಲ್ಲ, ಮಣ್ಣಿಮಠದಿಂದ ಕೆಳಗೆ ಬರ್ತವೆ, ಅಲ್ಲಿ ಬೇಕಾದಷ್ಟು ನೀರು ಮಾರಾಟ ಮಾಡ್ತಾರೆ. ಅದು ಜಿಲ್ಲಾಧಿಕಾರಿಗಳಿಂದ ನೀವು ಅದನ್ನ ಏನು ಕ್ರಮ ಜರುಗಿಸಿ ಅಲ್ಲಿಂದ ನೀವು ನೀರು ಸಪ್ಲೈ ಮಾಡಿ. ನೀವು ಅದನ್ನೆಲ್ಲ ಕೆಲಸ ಮಾಡೋದಿಲ್ಲ, ನೀವು ಅದು ಬಿಟ್ಟು ಯಾರ ಬಾವಿ ಹೋಗಿ ನಿಂತಿದೆ ಅಂತ ಹೇಳಿದ್ರೆ ಬಾವಿಯಲ್ಲಿ ಎಷ್ಟು ನೀರು ಸಿಗ್ತದೆ. ಎಸ್ಸಿ ಎಸ್ಟಿ ಮಕ್ಕಳಿಗೆ ಪುರಸಭೆಯಿಂದ ನೀಡಲಾಗುತ್ತಿದ್ದ ವಿದ್ಯಾರ್ಥಿ ವೇತನಕ್ಕೆ ಕಡಿವಾಣ ಹಾಕಲಾಗಿದೆ. ಇದರಿಂದಾಗಿ ಮಕ್ಕಳಿಗೆ ಸಮಸ್ಯೆಯಾಗುತ್ತಿದೆ. ಯಾವ ಕಾರಣಕ್ಕೆ ಅದನ್ನು ಬದಲಾಯಿಸಲಾಗಿದೆ ಎಂದು ಸದಸ್ಯೆ ಪ್ರತಿಮಾ ಪ್ರಶ್ನಿಸಿದರು. ಈ ಹಿಂದೆ ನೀಡುತ್ತಿದ್ದಂತೆ ವಿದ್ಯಾರ್ಥಿ ವೇತನ ನೀಡಬೇಕು ಎಂದು ಒತ್ತಾಯಿಸಿದರು. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.